ಮೇಕೆದಾಟು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಹಾಸ್ಯಾಸ್ಪದ ಎಂದು ಇಂಧನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಸುನಿಲ್ಕುಮಾರ್ ಹೇಳಿದರು. ಅವರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮೇಕೆದಾಟು ವಿಚಾರದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೇವಲ ಡಿಪಿಆರ್ ಸಿದ್ಧಪಡಿಸಲು 5 ವರ್ಷ ತೆಗೆದುಕೊಂಡಿದ್ದಾರೆ. ತಮಿಳುನಾಡು ವಿರೋಧಿಸಿದ ಸಂದರ್ಭದಲ್ಲಿ ರಾಜ್ಯದ ಸ್ಪಷ್ಟ ನಿಲುವನ್ನು ತಿಳಿಸುವಲ್ಲಿಯೂ ವಿಫಲವಾಗಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನರ, ರೈತರ ನೀರಾವರಿ ಸಮಸ್ಯೆಯ ಬಗ್ಗೆ ಕಾಳಜಿಯಿಲ್ಲ. ಕಾಂಗ್ರೆಸ್ಗೆ ರಾಜ್ಯದ ಹಿತಾಸಕ್ತಿಯೂ ಇಲ್ಲ, ಜನರ ಹಿತಾಸಕ್ತಿಯೂ ಇಲ್ಲ, ಕೇವಲ ಸ್ವಹಿತಾಸಕ್ತಿ ಮಾತ್ರ ಇದೆ. ಬಿಜೆಪಿ ಸರ್ಕಾರ ಮೇಕೆದಾಟು ಯೋಜನೆಯ ಜಾರಿಗೆ ಬದ್ಧವಾಗಿದೆ. ಯೋಜನೆ ಜಾರಿಗೊಳಿಸಿ ಬೆಂಗಳೂರು ಸೇರಿದಂತೆ ರಾಜ್ಯದ ಜನತೆಗೆ ನೀರಾವರಿ ಪೂರೈಸಲಾಗುವುದು ಎಂದು ಸಚಿವ ಸುನಿಲ್ಕುಮಾರ್ ಹೇಳಿದರು. ಕಾಂಗ್ರೆಸ್ ಬಹಳ ಸ್ಪಷ್ಟವಾಗಿ ತನ್ನ ರಾಜಕಾರಣದ ಹಿತಾಸಕ್ತಿಯನ್ನು ನೋಡಿಕೊಂಡು ಈ ಪಾದಯಾತ್ರೆಯನ್ನು ಮಾಡ್ತಾ ಇದೆ. ಇದರಲ್ಲಿ ರಾಜ್ಯದ ಹಿತಾಸಕ್ತಿಯೂ ಅಡಗಿಲ್ಲ, ನೀರಾವರಿ ಹಿತಾಸಕ್ತಿಯೂ ಕೂಡ ಅಡಗಿಲ್ಲ. ಕೇವಲ ಸ್ವಹಿತಾಸಕ್ತಿಗೋಸ್ಕರ ಈ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಚರಿಸ್ತಾ ಇದೆ. 2 ಕಾರಣಗಳು. ಮೊದಲನೇದು, ಅವ್ರದ್ದೇ 5 ವರ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಕುರಿತಂತೆ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ಸರ್ಕಾರ ಅವತ್ತು ತೆಗೆದುಕೊಳ್ಳಲಿಲ್ಲ. ತಮಿಳುನಾಡಿನ ವಿರೋಧ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಸ್ಪಷ್ಟವಾದಂಥ ಉತ್ತರವನ್ನು ಕೊಡುವಂಥದ್ದಾಗಲಿ, ರಾಜ್ಯದ ನಿಲುವನ್ನು ಸ್ಪಷ್ಟಪಡಿಸೋದ್ರಲ್ಲಿ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದರು. DPR ಅನ್ನು ಮಾಡಲಿಕ್ಕೆ 5 ವರ್ಷಗಳ ಕಾಲ ತೆಗೆದುಕೊಂಡ್ರು. ಒಂದು ಯೋಜನೆಯನ್ನು DPR ಮಾಡಲಿಕ್ಕೆ 5 ವರ್ಷವನ್ನು ತೆಗೆದುಕೊಳ್ತಾರೆ ಅಂತಾದರೆ ಅದರಲ್ಲಿ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಎನ್ನುವಂಥದ್ದೇ ಸ್ಪಷ್ಟ ಆಗುತ್ತೆ. ರಾಜ್ಯಕ್ಕೆ ಈ ಯೋಜನೆ ಬರಬೇಕು, ರಾಜ್ಯದ ಜನರಿಗೆ ನೀರಾವರಿಯ ಸೌಲಭ್ಯ ಸಿಗಬೇಕು ಅನ್ನುವಂಥ ಸ್ಪಷ್ಟವಾದಂಥ ಆಕಾಂಕ್ಷೆ ಇದ್ದಿದ್ದರೆ 6 ತಿಂಗಳಲ್ಲಿ 1 ವರ್ಷದಲ್ಲಿ DPR ಮಾಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೋದಾಗಿತ್ತು. DPR ಅನ್ನು ತೆಗೆದುಕೊಳ್ಳಿಕ್ಕೆ 5 ವರ್ಷವನ್ನು ತೆಗೆದುಕೊಂಡಂಥ ಕಾಂಗ್ರೆಸ್ ಇವತ್ತು ಈ ಯೋಜನೆಯನ್ನು ಅನುಷ್ಠಾನಕ್ಕೋಸ್ಕರ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು ಹಾಸ್ಯಾಸ್ಪದ. BJP ಮತ್ತು ನಮ್ಮ ಸರ್ಕಾರ ಸ್ಪಷ್ಟ ಇದೆ, ಈ ಯೋಜನೆಯನ್ನು ನಾವು ಜಾರಿಗೆ ತರ್ತೇವೆ ಮತ್ತು ಇದರ ಲಾಭ ಬೆಂಗಳೂರು ಸೇರಿದಂತೆ ರಾಜ್ಯದ ಜನರಿಗೆ ಏನಾಗಬೇಕು ಆ ಎಲ್ಲ ಯೋಜನೆಗಳನ್ನು ನಾವು ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ. ಚಕ್ರಿಕಾ ಫುಡ್ ಪ್ರಾಡಕ್ಟ್ಸ್ ನವರ ಅತಿ ಸುಲಭ ಅಡುಗೆಗಳ ಎಲ್ಲಾ ವಿಧದ ಮಸಾಲಾ ಪದಾರ್ಥಗಳ ಮಿಶ್ರಣ ಮಂಗಳೂರಿನ ಎಲ್ಲಾ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಹಾಗೂ ನಮ್ಮ ಪ್ರಾಡಕ್ಟ್ಸ್ ಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುವುದು. ಕೇವಲ 15 ನಿಮಿಷಗಳಲ್ಲಿ ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್ ಅಡುಗೆ ತಯಾರಿ. ಕುಸುಮ್ಸ್ ಫುಡ್ ಪ್ರಾಡಕ್ಟ್ಸ್, ಕಾಳಿಕಾಂಬಾ ದೇವಸ್ಥಾನದ ಹತ್ತಿರ ಕಾ ಸ್ಟ್ರೀಟ್, ಮಂಗಳೂರು. 0824254069. ಅತಿ ಸುಲಭದ ಅಡುಗೆಯ ಗುಟ್ಟು ಈಗ ಮನೆ ಮನೆಯಲ್ಲೂ ಲಭ್ಯ.